ಗಾಂಧಿ ಜಯಂತಿ ಪ್ರಯುಕ್ತ ಉಡುಪಿ ನಗರಸಭೆ ಹಾಗೂ ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಇವರ ಜಂಟಿ ಸಹಯೋಗದಲ್ಲಿ ಸ್ವಚ್ಛ ಪರಿಸರ ಅಭಿಯಾನದಡಿಯಲ್ಲಿ ಉಡುಪಿ ಮೀನು ಮಾರುಕಟ್ಟೆಯ ಗ್ರಾಹಕರಿಗೆ ಪಾಲಿಥೀನ್ ಬ್ಯಾಗ್ ಬದಲು ಬಕೆಟ್ಗಳನ್ನು ಸೋಮವಾರ ವಿತರಿಸುವ ಮೂಲಕ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಡುಪಿ ನಗರಸಭಾ ಆಯುಕ್ತರಾದ ರಾಯಪ್ಪ ಮಾತನಾಡಿ, ಇಂದು ಪ್ರತಿಯೊಬ್ಬರು ಸಾಮಗ್ರಿಗಳನ್ನು ಖರೀದಿಸಲು ಪ್ಲಾಸ್ಟಿಕ್ ಚೀಲಗಳನ್ನೇ ಬಳಸುತ್ತಿದ್ದಾರೆ. ಅದರಲ್ಲೂ ಮೀನು ಖರೀದಿಸಲು ಬರುವ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸುತ್ತಿರುವುದು ಕಂಡುಬಂದಿದೆ. ಇದರಿಂದ ನಗರದಾದ್ಯಂತ ಪ್ಲಾಸ್ಟಿಕ್ ಚೀಲದ ತ್ಯಾಜ್ಯ ಹೆಚ್ಚುತ್ತಿದೆ. ಇದಕ್ಕೆ ಮುಕ್ತಿ ಹಾಡುವ ನಿಟ್ಟಿನಲ್ಲಿ ಗ್ರಾಹಕರಿಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನು ನೀಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯು ಪಾಲಿಥಿನ್ ಬ್ಯಾಗ್ಗಳನ್ನ ಬದಲು ಬಕೆಟ್ಗಳನ್ನು ನೀಡುವುದಾಗಿ ಹೇಳಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕೆಥೋಲಿಕ್ ಸಭಾ ಮಾಜಿ ಅಧ್ಯಕ್ಷರಾದ ಅಲ್ಫೋನ್ ಡಿಕೋಸ್ಟಾ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕೆಥೋಲಿಕ್ ಸಭಾ ನಿಯೋಜಿತ ಅಧ್ಯಕ್ಷರಾದ ರೊನಾಲ್ಡ್ ಆಲ್ಮೇಡಾ, ಮಾಜಿ ಅಧ್ಯಕ್ಷರಾದ ವೆಲೆರಿನ್ ಫರ್ನಾಂಡಿಸ್, ಡಾಕ್ಟರ್ ಜಿರಾಲ್ಡ್ ಪಿಂಟೋ, ಪದಾಧಿಕಾರಿಗಳಾದ ಮೆಲ್ವಿನ್ ಅರಾನ್ನ, ಲೆಸ್ಲಿ ಕರ್ನೆಲಿಯೋ, ಜುಲಿಯಟ್ ಡಿಸೋಜಾ, ನಗರಸಭೆಯ ಅಧಿಕಾರಿಗಳಾದ ಶಶಿರೇಖಾ, ಸ್ನೇಹ ಕೆ, ಗಿರಿಧರ್ ಆಚಾರ್ಯ, ಉಡುಪಿ ಹಸಿಮೀನು ಮಾರಾಟ ಸಂಘದ ಅಧ್ಯಕ್ಷರಾದ ಬೇಬಿ ಸಾಲ್ಯಾನ್, ಸಾಮಾಜಿಕ ಕಾರ್ಯಕರ್ತ ಜೋಸೆಫ್ ರೆಬೆಲೋ ಹಾಗೂ ಇತರರು ಉಪಸ್ಥಿತರಿದ್ದರು. ನಿಮ್ದು ಮೀನಿದು ಚಿಕನ್ ಮಟನ್ ಭಾರಿ ಕಷ್ಟ ನಮಗೆ. ಅದರಲ್ಲಿ ಮೀನು ನಿಮ್ಮ ಎಲ್ಲರೂ ಹೇಳ್ತಾರೆ ಸರ್ ಅವ್ರು ಕೊಡ್ತಾ ಇದ್ದಾರೆ ನೀವು ನಮಗೆ ಮಾಡ್ತಾರೆ ಹೇಳಿದೆ. ಅದಕ್ಕೆ ಯಾವುದು ದಾರಿ ಇಲ್ಲ, ಅದಕ್ಕೂ ವ್ಯವಸ್ಥೆ ಮಾಡ್ತೇವೆ ನಾವು. ಹಾಗೆ ದಾನಿಗಳೊಬ್ಬರು ಬಂದು ನನ್ನ ಹತ್ರ ಸರ್ ಇಲ್ಲ ಈ ತೊಟ್ಟಿ ಆದ್ರೆ ಕಸ ಹಾಕಿ ರಸ್ತೆಯಲ್ಲಿ ಬಿಸಾಡುವುದು ಅಭ್ಯಾಸ ಆಗೋಗಿದೆ ನಮಗೆ. ಇದು ಬದಲಾಗಬೇಕು. ನಮ್ಮ ಉಡುಪಿ ಒಳ್ಳೇದಾಗಬೇಕಾದ್ರೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಖಾಲಿ ನಗರಸಭೆಯವರು, ಪೌರ ಕಾರ್ಮಿಕರು, ನಗರಸಭೆ ಅಧಿಕಾರಿಗಳು ಮಾಡಿದರೆ ಪ್ರಯೋಜನ ಇಲ್ಲ. ಎಲ್ಲ ನಾಗರಿಕರು, ಉಡುಪಿ ನಾಗರಿಕರು, ಮೀನು ಮಾರ್ಕೆಟ್ನ ಮಹಿಳೆಯರು ಮನೆ ಮನೆಗಳಿಂದ ಪ್ರಾರಂಭ ಆಗ್ಬೇಕು. ನಾವು ನಾಗರಿಕ ಕೊಡ್ತೀವಿ, ನಿಮಗೆ ಕೊಡಲ್ಲ. ನಾಗರಿಕರು ಯಾರು ಕೊಂಡಿದ್ದರು ಕೊಡ್ತೀವಿ. ಮುಂದಿನದಲ್ಲಿ ನಗರಸಭಾ ವತಿಯಿಂದ ಎಲ್ಲ ಮೀನು ಮಾರಾಟಕ್ಕೆ ನಾವು ಚೀಲಗಳನ್ನ, ನೀರು ಸೋರದೆ ಇರುವಂತ ಚೀಲಗಳನ್ನ ಸ್ವಚ್ಛತೆಗಳ ಮಾರ್ಕೆಟ್ ಸ್ವಚ್ಛ ಇದು ನಮ್ಮ ಉಡುಪಿ ಜಿಲ್ಲೆಯ ನಮ್ಮ ಮಾರ್ಕೆಟ್ ಹೈಟೆಕ್ ಮಾರ್ಕೆಟ್ ಸ್ವಚ್ಛ ಇದನ್ನಾಗ ಎಂಕಲೆಗೆ ಎಷ್ಟು ಸಲ ಬಂತೇರಾಗಲ್ಲ ನಗರಸಭೆಯಲ್ಲಿ ಬಂದು ಎಂಕಲೆಗೆ ಹಾಕಿರ್ತಕ್ಕಂಥ ಅವಸ್ಥೆ ಮತ್ತು ಕೊರಲಿ ಎಂಕಲವೇನು ಸರಿ ಮಲ್ಪೋ ಎಂಕಲೆಗೆ ಮೀನಿಗೆ ತೊಟ್ಟೆ ಕೊಡ್ತಿದೆ ಎಂಕಲಿ ಬೇರೆನೇ ಹಾಕೋತಿ ಎಂಕಲ್ನ ಕಸ್ಪೇ ಅವು ಮಾಡಲ್ಲ. ಒಂಜಿ ಮೂಜಿ ಬಂಗಡಿಗೆ ತಂದಾಗಲೆಲ್ಲ ಒಂಜಿ ತೊಟ್ಟೆ ಕೊರಡು ಬಂದ್ಬೇಕು. ಹಾಗಲೇ ಮೂಜಿ ಬಂಗಡಿಗೆ ಒಂಜಿ ಬ್ರಾನ್ಸ್ ಕೊರದೆ ಹಾಕುಂಟ, ಬಾಂಡಿ ಕೊರದೆ ಹಾಕುತ್ತೆ, ಎಂಕಲ್ಲ ఎవరనే ಮಾಡ್ತಾರೆ ಹಾಕುತ್ತೆ ಎಂಕಲಿಗೆ ಹಾಗಲೇ ಒಂದು ಪಾಡಿ ಕೊಡ್ತೀನಿ. ಸಭಾ ವತಿಯಿಂದ ಇವತ್ತು ಪ್ಲಾಸ್ಟಿಕ್ ಮುಕ್ತ ಅಂಗವಾಗಿ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಇವತ್ತು ಮೀನು ಖರೀದಿ ಮಾಡುವಂಥ ನಾಗರಿಕರಿಗೆ ನಾವು ವಿತರಣೆ ಮಾಡ್ತಾ ಇದ್ವಿ. ನಾಗರಿಕರು ಅದನ್ನು ಇನ್ನೂ ತಿರುಗಿ ಮಾರ್ಕೆಟ್ ಬರುವಾಗ ಆ ಬಕೆಟ್ಗಳನ್ನು ಇಟ್ಕೊಂಡ್ಬಂದು ಮೀನುಗಳನ್ನು ಖರೀದಿ ಮಾಡ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕನ್ನು ತೆಗೆದುಕೊಂಡು ಹೋಗಬಾರ್ದು ಎಂಬುದಾಗಿ ನಾನು ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೆ. ಹಂತವಾಗಿ ಈ ಮೀನು ಮಾರ್ಕೆಟಿಗೆ ಬೇಕಾದ ಪೂರಕವಾದ ಪ್ಲಾಸ್ಟಿಕ್ ಹೊರತುಪಡಿಸಿ ಪೂರಕವಾದ ಚೀಲಗಳನ್ನು, ಬಕೆಟ್ಗಳನ್ನು ನಾವು ಇನ್ನೂ ಅನೇಕ ದಾನಿಗಳಿಂದ ಸಂಗ್ರಹ. ಕೆಥೋಲಿಕ್ ಸಭಾ ಉಡುಪಿ ಧರ್ಮ ಪ್ರಾಂತ್ಯದ ವತಿಯಿಂದ ಗಾಂಧಿ ಜಯಂತಿ ದಿನದಂದು ನಾವು ಪ್ರತಿ ವರ್ಷ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಿಂದ ನಿರ್ಮಲ ಪರಿಸರ ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲ ಘಟಕಗಳಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು